ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನ್ಯಾಣಿ ಮನುಷ್ಯ. ನಾವು ತುಂಬ 1.5 ಇಯರ್ ಕಳೆದು ಫ್ರೆಂಡ್ಸ್ ಜೊತೆ ಒಂದು ಹೊರಗಡೆ ಹೋಗ್ತಾ ಇದ್ದೀವಿ. ರೋಡ್ ಟ್ರಿಪ್ ಕುಂದಾದ್ರಿ ಹಿಲ್ಸ್ ಹೋಗ್ತಾ ಇದ್ದೀವಿ. ಅಲ್ಲಿಂದ ಆಮೇಲೆ ನೋಡಬೇಕು. ನಮಗೆ ಡೆಸ್ಟಿನೇಷನ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ನಮಗೆ ಊಟ ಮತ್ತು ಜರ್ನಿ ಇಂಪಾರ್ಟೆಂಟ್ ಅಷ್ಟೇ. ಸೊ ಇವಾಗ ಒಂದು ಟೀ ಬ್ರೇಕ್ ಅಲ್ಲಿದ್ದೀವಿ. ದನಿ 2 ಟೀ ಮದ್ದು ರೋಡ್ 2 ಕೊಡಿ ಮೇಡಮ್. ನಿಂಗೇನು ಜನ ಅಡಕೆ ಏನಿಗೆ ಅಣ್ಣ 2 ಟೀ ಮದ್ದು ರೋಡೆ ಹೊಡಿ. ಇಲ್ಲಿ ಗೋಳಿ ಬಜೆ ಮಾತ್ರ ಇದು ಟೀ ಕುಡಿಯುವ ಸಮಯ. ಲಿನಿ ತಾವಳೆ ಗ್ಲಾಸ್ ಎಲ್ಲ ಕಾಣುತ್ತದೆ. ಚಪ್ಪಲ್ ದೋ చూడండి. ఆయన తరెట్టిది ఉంది చప్పల్. కెమెరా ఎడదెత్తియా ప్లీజ్. ಕಮರ್ಷಿಯಲ್ ಸ್ಟ್ರೀಟ್ ದ ಟೀ ಶರ್ಟ್ ಮಾಡ್ತಾರೆ ರೈಸ್ ₹100. ಈಗ ಅಂದಾಜು ಒಂದು ಮನೆ ಜೋಡಬೇಕು. ಇದು ಕಕ್ಕುವ ಸಮಯ. ಹೋಲಿರ ಕಕ್ಕುನಾರ ಕುಂದಾದ್ರಿ ಹಿಲ್ಸ್ ಹೋಗೋ ಪ್ಲಾನ್, ಆದರೆ ಅಲ್ಲಲ್ಲಿ ಸ್ಟಾಪ್ ಮಾಡಿ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಗೊತ್ತಿಲ್ಲ. ಮಂಡೆ ಬಿದ್ದಾಡು ಪೋಯ್ ನಮ್ಮ ಪೋಯ್ ಚಂದ ಹಾರ್ಬೇಕಾಯ್ತಾ ಕೂದಲು. ಹೋಲಿಲ್ಲ ನಮ್ಮ ಕುಂದಾದ್ರಿ ಹಿಲ್ಸ್. ಇಲ್ಲಿದೆ ಕುಂದಾದ್ರಿ ಹಿಲ್ಸ್. ಇವಾಗ ಕಾಂಡೆ ಬೇಗ ಬರ್ತಾನೆ ಫುಲ್ಲು ಫಾಗ್ ತೋಜನು ಕ್ಲೌಡ್ಸ್ ಊರೆಲ್ಲ ಉರಿ ಬಿಸಿಲು ಇರು. ವಾಟ್ ಅ ವ್ಯೂ ಮ್ಯಾನ್, ವಾಟ್ ಅ ವ್ಯೂ. ಕುಂದಾದ್ರಿ ಬೆಟ್ಟದ ಬಗ್ಗೆ ಅಷ್ಟು ಡೀಟೇಲ್ಸ್ ನನಗಿಲ್ಲ, ಗೊತ್ತಿಲ್ಲ. ಇದರಲ್ಲಿ 2 ಕೆರೆ ಇದೆ. ಇದಕ್ಕೆ ಇದರಲ್ಲಿ ಶೋರಾ ಇಲ್ಲೊಂದು 2 ಕೆರೆ ಇದೆ. ಒಂದು ತಾವರೆ ಕೆರೆ, ಇನ್ನೊಂದು ಪಾಪ ವಿಮೋಚನಾ ಕೆರೆ ಅಂತ ಏನೋ ಇದೆ ಅಂತ ನಾನು ಎಲ್ಲೋ ನೋಡಿದ್ದೆ. ಯಾವುದಂತ ಗೊತ್ತಿಲ್ಲ, ಮೋಸ್ಟ್ಲಿ ಇದು ಇದ್ರೂ ಇರ್ಬೋದು. ಅಭಿಂದು ತಾವರೆ ಕೆರೆನಾ ಎಂಚ ಗೊತ್ತು? ಆಯ್ತು ತಾವರೆ ಉಂಡ ಉಂಡ ಓ ಮೋಸ್ಟ್ಲಿ ಇದೆ ತಾವರೆ ಕೆರೆ. ಇದು ಪಾಪ ವಿಮೋಚನಾ ಕೆರೆ. ಹೇಗೆ ಬಂದಿರ್ಬೋದು ಈಗ ಒಂದು ಪೌಂಡೆ ಜಾ ರೋಡ್ ಪೇಜಿಡ ಎಂಟ್ರೆನ್ಸ್ ದ್ವಾರದಲ್ತು ದೂಳೆ ಎಂಕೋತು ಜಿ ಎಂಕಲಿ ನೀತು ಅಂಡೆ ಮುಳ್ದುಲೆ ಎಷ್ಟು ಮೇಲೆ ನಾವು ನೋಡುತ್ತೆ. ನಮ್ಮದು ಆನಂದ್ ಕೊಡು ಎಂಕಲ ಹೊತ್ತಿಸಿದ. मौसम मौसम था सुहाना बड़ा मौसम मौसम, मैंने देखा उसे हुआ मैं पागल, बस पल भर में आके बसी है वो मेरे मन में, उसकी कमी है अब जीवन में. ನೀವು ನೋಡ್ಬೇಕು ನಾವು
ನನ್ನದಾದ ದುಡ್ಲ ಪ್ರಯೋಜನ ಐತಿ. ನಾವು ವ್ಯೂ ನೋಡ್ತೇವೆ. ನಂದು ಮೂಗುದ್ದ ಬರ್ತದೆ. ಯಾನ್ ತೋರಿಸಿಯಾ ನಾವು ಈಚೆ ನೋಡ್ಬೇಕು ಆಚೆ ನೋಡ್ಬೇಕಾ ಮಳೆ ಬರ್ತಾ ಇದೆ. ಸೊ ಇನ್ನು ಹೋಗೋದು. ಇಲ್ಲಿ ತೋರಿಸೋವಂಥದ್ದು ಅಷ್ಟೇನು ಸೀನ್ ಇಲ್ಲ. ವ್ಯೂ ಇದೆ ಸೂಪರ್ ಆಗಿ. 2 ಕೆರೆ ಇದೆ, ಚೆನ್ನಾಗಿದೆ. ಒಂಥರ ಗಾಡಿ ಮೇಲ್ವರೆಗೂ ಬರುತ್ತೆ. ಏನೋ ನಡೆಯೋ ಸೀನ್ ಇಲ್ಲ, ಟ್ರೆಕ್ ಸೀನ್ ಎಲ್ಲ ಒಂಥರ ಚೆನ್ನಾಗಿದೆ. ಈ ಥರ ಕಾಣಿಸುತ್ತೆ ನೋಡಿ ವ್ಯೂ. ಅಲ್ಲಿ ಫಾಗ್ ಹೋಗೋದು ನೋಡಿ. ಅಲ್ಲಿ ಅವು ಪೋಬಂದುಲಾಗೆ ಫಾಗ್ ಪೋಬಂದುಲ ಹೋಗುವ ಮಲ್ಲೇಜಿ. ಈ ಒಂದು ತೋರಿಸಿ ಫೋನ್ ದಿಪ್ಪು ಯಾನ್ ಮೆಲ್ಲ ಬರ್ಪೆ. ಖುಷಿಯಲ್ಲಿ ಚೀರಾಡಿ ಮಾರ. ನಂದು ಕುಲೆತ್ತಲ ನಂದು ಕುಲ ತರ ಮತ್ತ ಇಲ್ಲ ಇಲ್ಲ ಇವನೇ ಹೇಳಿದ. ಈ ಕಡೆ ನೋಡಂತೆ, ಈ ಕಡೆ ತಿರುಗು. ಇನ್ನು ಹೊರಡುವ ಸಮಯ. ಆಯಿತು. ಇನ್ನು ಇಲ್ಲಿಂದ ಇನ್ನು ಊಟದ ಸಮಯ. ಇಲ್ಲಿಂದ ಕುಂದಾಪುರ ಹೋಗ್ತೀವಿ. ಶೆಟ್ಟಿ ಲಂಚ್ ಹೋಗಿ ಊಟ ಮಾಡಿ ಅಲ್ಲಿಂದ ಆಮೇಲೆ ನೋಡೋದು. ನಮ್ಮದು ಡೆಸ್ಟಿನೇಷನ್ ಸೀರಿಯಸ್ಲಿ ಡಿಸೈಡ್ ಆಗಿಲ್ಲ. ಸುಮ್ಮನೆ ಬಾ ಮತ್ತೆ ದೂರ ಅಂದರೆ ನಾನು ಹೊರ ಸಿಗತ್ತೆ. ನಮ್ಮ ಗುರುಗಳು ಇವಾಗ ಒಂದು 360 ಮಾಡ್ತಾರೆ. ಸರ್ ಹೇಗಿದೆ ಸರ್ ಕುಂದಾದ್ರಿ? ಕುಂದಾದ್ರಿ ಸಖತ್ತಾಗಿದೆ. ಫಾಗ್ 100 ಡೇಸ್ ಫಾಗ್ ಫಸ್ಟ್ ಕ್ಲಾಸ್. ಫಾಗ್ ಇದ್ರೆ ಮತ್ತೆ ಸಕ್ಕತ್ತಾಗಿದೆ. ಹೌದಾ? ಥ್ಯಾಂಕ್ ಯು. ಬೋರಾ ಇಲ್ವಾ? ಚಂದ ಇದೆ. ಫಾಗ್ ಇದ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್. ಸೂಪರ್ ಆಗಿತ್ತು. ಮಳೆ ಬರ್ತಿತ್ತು ನಾವು ಹೋಗುವಾಗ, ಸಕ್ಕತ್ತಾಗಿತ್ತು. ಎಡ್ಡೆ ಉಂಡು ಬಲೆಪುರ ಫ್ಯಾಮಿಲಿ ಸಮೇತ ಹರಿಯರಂಜನೆ ಮದಿಮೆ ನಾನು ಟ್ರೈನ್ ಬರಲೇ ತಗೋಬೇರು ಅಂದಂದ ಐತೆ ಆ ಒಂದು ಟ್ರೆಂಡ್ ಲೆಕ್ಕತ್ತ ಅಪ್ಪು ಬಂಗಾರು ಕೊಕ್ಕದ ಗಜಿಪುರ ಒಗ್ಗೊಂಡು ಬರೀ. ಅದಕ್ಕೆ ಬೇಜಾರು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ತೀನಿ, ನೋಡಿ ಬನ್ನಿ. ಇವಾಗ ಲಾಕ್ಡೌನ್ ಟೈಮಲ್ಲಿ ಬರಬೇಡಿ, ಅಂದರೆ ವೀಕೆಂಡ್ ಕರ್ಫ್ಯೂ ಇರುವಾಗ ಬರಬೇಡಿ. ಯಾವಾಗ ಫುಲ್ ಓಪನ್ ಇರುತ್ತೆ ಆ ಟೈಮ್ ಚೆನ್ನಾಗಿದೆ. ನಾವು ವೀಕ್ ಡೇಸಲ್ಲಿ ಬಂದಿರೋದು, ವೀಕೆಂಡಲ್ಲ, ಎಲ್ಲ ರಜಾ ತಗೊಂಡು ಬಂದಿರೋದು. ಇದು ಊಟದ ಸಮಯ. ಇದು 2 ವೆಜ್, ಇವರೆಲ್ಲ ನಾನ್ ವೆಜ್ಗಳು. ಪ್ರಾಣಿ ಹಿಂಸೆ ಮಹಾಪಾಪ. ಮೈ ಆಲ್ ಟೈಮ್ ಫೇವ್ರೇಟ್. ಗೊತ್ತಿಲ್ಲ ಇದು ಎಂತ ಅಂತ ಗೊತ್ತಿಲ್ಲ, ಆದರೆ ಸೂಪರ್ ಉಂಟು. ಇದು ಕಾನೆ, ಫೋಕಸ್. ಇದು ಕಾನೆ, ಇದು ಪಾಂಫ್ರೆಟ್, ಇನ್ನೊಂದು ಇದು ಅಂಜಲ್, ಕೊಕ್ಕ. ಇಲ್ಲಿ ಪುನಃ ಜನ ಜನ್ನಡ ಮಿಮ್ಮಿಂದೆ ಮಿಮ್ಮಿ ಕೊಕ್ಕ. ಮಿಮ್ಮಿ ಅಂದರೆ ಮೀನು, ಕೊಕ್ಕ ಅಂದರೆ ಕೋಳಿ, ನಿಜ್ಜಿ ಅಂದರೆ ಮೀಪುನಿಯ ಅಂದ ಜೀಜಿ ಮೀಪರ್ ಅಂದ್ರೆ ಬೊಕ್ಕ ಸುಮಾರು.
पाहतो मग कोणतं होतो हे रपोसा ब्लॉगर बद्दल कुठला गाव ಇಲ್ಲಿಗೆ ನಮ್ಮ ಪಯಣ ಮುಕ್ತಾಯ ನಾನಿಲ್ಲ ಗದ ಕಂಡಕ್ಟರ್ ಇದು ಪ್ಯಾಸೆಂಜರ್. ಕುಂದಾದ್ರಿ ಬೆಟ್ಟ ತೀರ್ಥಹಳ್ಳಿ ಶಿವಮೊಗ್ಗದಲ್ಲಿರೋದು, ಉಡುಪಿಗೆ ಹತ್ತಿರ ಆಗುತ್ತೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ಫ್ಯಾಮಿಲಿ ಜೊತೆ ಹೋಗ್ತೀರಾ ಅಂತಂದರೆ ತುಂಬ ಚೆನ್ನಾಗಿದೆ. ಯಾಕಂತಂದರೆ ಗಾಡಿ ಟಾಪ್ವರೆಗೆ ಹೋಗುತ್ತೆ, ಈ ನಡೆಯೋ ಸೀನ್ ಇಲ್ಲ, ಅಂದರೆ ಟ್ರೆಕ್ಕಿಂಗ್ ಸೀನ್ ಎಲ್ಲ ಇಲ್ಲ. ಫ್ಯಾಮಿಲಿ ಅಂದರೆ ಗೊತ್ತು ತಾನೆ, ಎಲ್ಲರಿಗೂ ನಡೆಯೋಕ್ಕೆ ಇಷ್ಟ ಆಗಲ್ಲ. ನನಗೆ ಟ್ರೆಕ್ಕಿಂಗ್ ಅಂದರೆ ತುಂಬ ಇಷ್ಟ. ಚೆನ್ನಾಗಿದೆ, ಒಂಥರ ವ್ಯೂ ಎಲ್ಲ ಸೂಪರ್ ಆಗಿದೆ. ಟಾಪಲ್ಲಿ ಒಂದು ಜೈನ ಮಂದಿರನೂ ಇದೆ, ವ್ಯೂನು ಸೂಪರ್ ಆಗಿದೆ. ನಾವು ಹೋಗಿರುವಾಗ ಮಾತ್ರ ಹೆವಿ ಮಳೆ ಬರ್ತಾಯಿತ್ತು, ಸೊ ಅಷ್ಟು ವೀಡಿಯೋ ಮಾಡೋಕ್ಕಾಗಿಲ್ಲ, ಅಂದರೆ ಕ್ಯಾಮರಾ ಓಪನ್ ಮಾಡುವಾಗ ಬರ್ತಾಯಿತ್ತು. ಕುಂದಾದ್ರಿ ಬೆಟ್ಟದ ಬಗ್ಗೆ ಜಾಸ್ತಿ ಮಾಹಿತಿ ನನ್ನಲ್ಲಿ, ಆದರೂ ಅದನ್ನು ಏಕಶಿಲಾ ಬೆಟ್ಟ ಅಂತ ಏನೋ ಕರೀತಾರೆ. ಯಾವತ್ತಾದರೂ ಶಿವಮೊಗ್ಗ ಇಲ್ಲ ಅಂದರೆ ಉಡುಪಿ ಬಂದರೆ ಒಂದ್ಸರಿ ವಿಸಿಟ್ ಮಾಡಿ. ಕುಂದಾದ್ರಿ ಬೆಟ್ಟ ಚೆನ್ನಾಗಿದೆ. ಸನ್ರೈಸ್ ಮತ್ತು ಸನ್ಸೆಟ್ ನೋಡೋಕ್ಕೆ ತುಂಬ ಜನ ಬರ್ತಾರೆ ಕುಂದಾದ್ರಿಗೆ. ನಾನು ನೋಡಿದೆ, ಕೆಲವರು 4:30, 5 o'clockಗೆ ಬಂದು ಕೂತಿರ್ತಾರೆ ಅಲ್ಲಿ ಸನ್ರೈಸ್ ನೋಡೋಕ್ಕೆ. ಚೆನ್ನಾಗಿದೆ. ಕುವೆಂಪು ಅವರು ಬರ್ತಾಯಿದ್ರು ಅಂತ ಅಂತಿದ್ರು ಸನ್ರೈಸ್ ನೋಡೋಕ್ಕೆ. ಇದು ಆಲೋವೆರಾ, ಇದು ಆಂಥೇರಿಯಂ. ಚೆನ್ನಾಗಿದೆ, ಹೂ ಒಂಥರ ಚೆನ್ನಾಗಿದೆ. ಇದು ಬಿಲ್ವ ಪತ್ರೆ ಗಿಡ. ನಂದೊಂದು ಫ್ರೆಂಡ್ ಇದಲ್ಲ ಅಹಲ್ಯ ಅಂತ, ಅವಳು DM ಮಾಡಿದ್ಲು ನೆಕ್ಸ್ಟ್ ವೀಡಿಯೋದಲ್ಲಿ ಬಿಲ್ವ ಪತ್ರೆ ಗಿಡ ನೆಡುವಂತ. ಅವಳಿಗೋಸ್ಕರ ನಡ್ತಾ ಇರೋದು. ಇವಾಗ ನಾನು ನೆಡಲ್ಲ, ಯಾಕಂತಂದರೆ ಮಳೆ ಬರ್ತಾ ಇದೆ ಹೊರಗಡೆ. ನಿನ್ನೆ ನಾನು ವ್ಯಾಕ್ಸಿನ್ ತೊಗೊಂಡಿದ್ದೀನಿ, ಫಸ್ಟ್ ಡೋಸ್. ಸೊ ಟ್ಯಾಬ್ಲೆಟ್ ತಿನ್ನೋಕೆ ಮತ್ತೆ ಹೋಯ್ತು, ಇವತ್ತು ಫುಲ್ ಜ್ವರ. ಬಿಲ್ವ ಪತ್ರೆ ಗಿಡ ಸೂರ್ಯದೇವರಿಗೆ ತುಂಬ ಇಷ್ಟ ಅಂತೆ. ಸೊ ಇದನ್ನ ಈಶಾನ್ಯ ದಿಕ್ಕಲ್ಲಿ ನೆಡಬೇಕಂತೆ. ಈಶಾನ್ಯ ಅಂತ ಅಂದರೆ ನಾರ್ತ್ ಈಸ್ಟಲ್ಲಿ ನೆಡಬೇಕಂತೆ. ಇಲ್ಲಿ ನಾರ್ತ್ ಈಸ್ಟ್ ಯಾವುದು ಅಂತ ಗೊತ್ತಿಲ್ಲ. ನಾನು ಇದನ್ನ ನಾಳೆ ನೆಡ್ತೀನಿ. ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ನೆಟ್ಟಿರೋದನ್ನ ನಾನು ತೋರಿಸ್ತೀನಿ, ಓಕೆನಾ? ಇವಾಗ ಮಳೆ ಬರ್ತಾ ಇದೆ, ಇವಾಗ ಹೊರಗಡೆ ಹೋದರೆ ಬೈತಾರೆ ಮನೆಯಲ್ಲಿ. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗ ಗಿಡ ನೆಡಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಟ್ರೈ ಮಾಡ್ತೀನಿ ಆದಷ್ಟು ನಾನು ನೆಡೋಕ್ಕೆ. ಸೊ ನನಗೆ ವೀಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. I hope you guys enjoyed this video. If you did, then please subscribe to our channel, share the video, comment on the video. Astay, do what makes you happy. Bye bye, Jai Hind.